प्राप्तिकालाः सुमुहूर्तवदप्रसन्नकाले प्रार्थना करिष्येर्मापतिं पूर्णगणपतिं या सत्यविद्याधत्वात्पुणः प्रबोधितुद्दीपृष्टमात् गुरुं सुनां श्रीगुरुभ्यो नमः प्रार्थनां समर्पयामि हृदयगणपते गणे प्रार्थितविनाशरते सिद्धविधानमः प्रार्थनां समर्पयामि ಗ್ರಾಮದ ಸೋಮನಾಥ ದೇವರು ಕುಟುಂಬದವರು ಆ ಪ್ರಕಾರವಾದಿ ಈ ನಿರ್ಮಾಣ ಸಂಸ್ಥೆದ ವಾರ್ಷಿಕ ಮಹೋತ್ಸವ ನಡೆಸುತ್ತಿದ್ದರು ದೇವತಾನುಗ್ರಹ ಪ್ರಾಪ್ತಿಗೋಸ್ಕರವಾದಿ ಸಕಲ ಸತ್ಕರ್ಮಗಳು ಬರ್ತದಂತ ವಿಘ್ನಭಯ ಪರಿಹಾರಾರ್ಥವಾದಿ ಈ ಜಾಗೃತ ಲಕ್ಷ್ಮೀ ಸಾನ್ನಿಧ್ಯ ದೂರದರ್ಶನಗೋಸ್ಕರವಾದಿ ಪ್ರಾತಃ ಕಾಲದ ಗಣಯಾಗ ಧ್ಯಾನದ ಹೊತ್ತಿಗೆ ಕಲ್ಪೋಕ್ತ ಭುಜಮಾನ ಸಂಕಲ್ಪವಂತಿ ಸೇವನೆ ಮಹಾಗಣಪತಿ ದೇವರ ಸನ್ನಿಧಾನವು ಸಮರ್ಪಣೆ ಮಾಡಿದ ಸಮಾಸಮುದ್ರಾಜಿತ್ನ ದೇವರಿ ತನ್ನ ಸ್ವರ್ಣಭಂಡಾರವು ಸ್ವೀಕಾರವನ್ನು ತಂದು ಮುತ್ತಿಗೆ ಸಂಸ್ಥೆಡು ಆಪಿಂಚಿಕ್ಕಿ ಸಕಲ ಸತ್ಕರ್ಮನ್ನ ದೇವರು ಪುರ್ಲು ಮಲ್ಪಾದು ಮುತ್ತಿಗೆ ಸದಸ್ಯರನ್ನ ಮಾತ ಐಕ್ಯಮತ್ಯನೆ ಅಂಚನೆ ಮುಳಾಪಿಂಚಿಕ್ಕಿ ಎಂಚಿನೊಂದು ಸತ್ಕರ್ಮಗ ವರ್ಪಣ ವಿಘ್ನವೇಕಳುತ್ತನ ಮಂತ ದೇವರು ಪರಿಹಾರ ಮಟ್ಟದು ನಿರ್ವಿಘ್ನಾಪರವಾದ ದೇವರು ನಿರ್ಪಣಾದ ಕೊರಡು ಈ ಮೂಲಾಪಿಂಚಿಕ್ಕಿ ಆ ಮಂಗಲ ಕಾರ್ಯನ ದೇವರು ಪುರ್ಲು ಮಲ್ಪಾದು ಕೊರಡು ಮುತ್ತಿಗೆ ಆಪಿಂಚಿಕ್ಕಿ ವಧುವರೆಗಿದ ಚಿರಕಾಲ ಪರಂತರವಾದ ದಾಂಪತ್ಯಗೂ ಹೊರಬಂದ ಯೋಗನೆ ಅಂಚನೆ ಕುಲಾಲ ಬಂದಿರೋಡು ಹೋದು ಆ ಮಂಗಲ ಕಾರ್ಯ ಮಾಡ್ತಾ ಇದ್ದಾಬ್ರ ಉಭಯ ಕುಲ ತಂದಾದಿ ಬಂದ ದೇವರು ಬೆಳಗಾದೇರು ಕೊಂಡ ಪಾತ್ರನ ನಮ್ಮ ಬಾಯಿ ಬರ್ತದೆ ಯೋಗನ್ನ ನಮ್ಮ ಸಮಾಜದ ಕಲೆಗಳ ನಿರಂತರವಾದ ಸಮಾಜದ ಸೇವೆ ಯೋಗನ್ನ ಧರ್ಮ ಕಾರ್ಯ ಭಾಗ್ಯನ್ನ ಮಹಾಗಣಪತಿ ದೇವರ ಪ್ರಸಾದ ರೂಪವಾದ ಅನುಗ್ರಹಿಸಿಕೊಡಲಿ ಇತ್ತಿಗೆ ಆಪಣಿತ ವಾರ್ಷಿಕ ಆ ಸಭೆಯನ್ನು ದೇವರು ಕುರ್ಲು ಮಂತು ಕೊಡಲಿ ಎಂದು ಮಹಾಗಣಪತಿ ದೇವರನ್ನ ಪ್ರಸನ್ನ ಕಾರಡು ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡ್ತಾರೆ ಶ್ರುತೀದ ಗಣಪತಿ ಗಣೇಶ ಪ್ರಾಥಮಿಕ ವಿನಾನ್ ನರತೆ ತಪ್ತಿಯತೆ ಕಿಚನಾರೇ ಮನವರ್ತಮ್ಮ ಶ್ರೀ ಮಹಾಗಣಪತಿ ಪ್ರಸನ್ನ ಕಾಲೇ ಪ್ರಾರ್ಥನಾ ಸಮರ್ಪಯಾಮಿ ಭಾಗವತ ಗೋವಿಂದ 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 ಶ್ರೀ ಮಹಾಗಣಪತಿ ಪ್ರಾರ್ಥನಾ ಸಮರ್ಪಯಾಮಿ ಪದೇ ಪದೇ अन्यथा सर्वमेव रक्ष रक्ष गणनायक ज्ञानपल्लमातेन श्रद्धा मेधा यशः प्रज्ञा विद्या बुद्धिं श्रियं बलम् आयुष्यं तेजः आरोग्यं देहि मे गणनायक देहि मे भव्यवाहन नमस्कार महागणपति महाप्रदक्षिण समर्पयामि ಅನ್ನದಾನ ದೇವರನ್ನು ಆಸಕ್ತರನ್ನು ದೇವರು ಸುಡಬಂಧಾರನ್ನು ಸ್ವೀಕಾರ ಈ ಸಂಸ್ಥೆಯನ್ನು ದೇವರು ಕೀರ್ತಿ ನಿರ್ಮಾಣಿಸಿಕೊಂಡು ಹೆಚ್ಚಿನ ಸತ್ಕರ್ಮಗಳನ್ನು ಕೂಡ ಮಂಗಲ ಕಾರ್ಯಗಳನ್ನು ಕೂಡ ಮಾತು ಬದುವರೆಯಿಂದ ಚಿರಕಾಲದ ದಾಂಪತ್ಯ ರಕ್ಷೆಯನ್ನು ಸದಸ್ಯರನ್ನ ಐಕ್ಯಮತ್ಯೆಯನ್ನು ನನ್ನಾದ ನಮ್ಮ ಕೈಟಿ ಆ ಸಮಾಜಮುಖಿಯಾದ ಸತ್ಕರ್ಮವನ್ನು ತಂದು ಈ ಸಂಸ್ಥೆಯನ್ನು ಕೀರ್ತಿ ನಿರ್ಮಾಣ ಯುಗನ್ನ ಸದಸ್ಯರನ್ನ ಮಾತರಿಗಳ ಆರೋಗ್ಯ ದೀರ್ಘಾಯುಷ್ಯನ್ನು ಮನಸ್ಸಿನ ವಿಷ್ಣು ಸಿದ್ಧಿನ ಮಹಾಗಣಪತಿ ದೇವರು ಸೋಮನಾಥ ದೇವರು ಲಕ್ಷ್ಮೀ ಸಹಿತ ರತ್ನಾದೇವಿ ಈ ಪರಿಸರದ ಮಾತ ದೇವಿ ದೇವರನ್ನ ಅನುಗ್ರಹಿಸಿಕೊಳ್ಳಿ ಅನ್ನ ದೇವರ ತಲುಪಾಡಿದ ಬೆಲ್ಲ ಪ್ರಾರ್ಥನೆ
ಮಂಗಲಂ
ಅಲ್ಪ ಸಂವತ್ಸರ ದಾನಗಳು ಇರುವ ಸ್ವರೂಪ ಒಂದಿನ ಸಂವತ್ಸರ ಅಂದರೆ ಅಲ್ಪ ವರ್ಷಗಳಿಗೆ 21ನೇ ವರ್ಷದ ವಿಶೇಷವಾಗಿ ಸಂಘಟನೆ ಮಾತ್ರ ಒಂಜಿ ಮತ್ತೊಂದು ಆ ದೇವರ ಸೇವೆ ಮಾತ್ರ ಮತ್ತೊಂದು ವಾರ್ಷಿಕೋತ್ಸವವನ್ನು ಮಲ್ಪುಗ ಸಂಕಲ್ಪ ಆ ಪ್ರಕಾರ ಕೊಲ್ಪು ಪ್ರಾರ್ಥನೆ ಮತ್ತೊಂದು ನಮ್ಮದು ಮಾತೆಲ್ಲ ವಿಘ್ನ ಪರಿಹಾರ ಗಣಪತಿ ಮಗ ಗಣಪತಿ ದೇವರಿಗೆ ಹೋಮ ಪೂಜೆ ಮುಖಾಂತರ ತೃಪ್ತಿಪಡಿಸಾದ ಆಡ ಪ್ರಾರ್ಥನೆ ಮತ್ತೊಂದು ಸಂಘಟನೆಗಳಿಗಾಗಲಿ ಸಂಘದ ಮನಾಂತರಗಳ ಯಜ್ಞ ವಿಶೇಷವಾದ ಅನಾಥ ತಿಂಗಳಲ್ಲಿ ಸಂಘದ 4 ಧ್ಯೇಯ ಆ 4 ಧ್ಯೇಯ 100 ರೂಪಾಯಿಗಳ ಕೂಡ ಯೋಗ್ಯತೆ ಭಾಗ್ಯತೆಯನ್ನು ಕೊಂಡೇ ಪದ ಪ್ರಾರ್ಥನೆ ಮಾಡೋಣ ಇದರೊಕ್ಕ ವಿಶೇಷವಾಗಿ ಕಾಮಕಲ್ಪರು ಶಾಂತಿನಾದೇವನ್ನ ವಿಶೇಷವಾಗಿ ಫಲ ಆ ಫಲನ ಪಡೆಯಲಿಕ್ಕೋಸ್ಕರವಾದ ಮಾತೆಲ್ಲ ಸೇರನ್ನು ಎನ್ನಾದರೂ ನಮ್ಮ ಐಕ್ಯತೆ ಭಾವನೆ ಒಂದು ವಿಶೇಷವಾದ ಇವರು ಮಾತೆಲ್ಲ ಸೇರನ್ನು ಈಗಾಗಲೇ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಬಟ್ ಒರಿ ಮಾಡ್ಕೊಂಡು ಪೂಜೆಗಿಲ್ಲ 10 ಜನ ಮಾಡ್ಕೊಂಡು ಪೂಜೆಗಿಲ್ಲ ಮತ್ತು ವ್ಯತ್ಯಾಸವಿಲ್ಲ 10 ಸೇರಿದಂತೂ ಪೂಜೆ ಮಾಡಬಾರ್ದು 10 ಜನ ಸೇರಿದ ಕೈ ಬಿಟ್ಟಂದಾಗ ದೇವರು ತಂದಿದ್ದಾರೆ ಮತ್ತು ಪೂಜೆಯಲ್ಲಿ ಒಂಜಿ ಕಟ್ಟಿ ಒರೆದು ಮಾಡಿದಾಗ ಒಂಜಿಸು ಮಾತ್ರ ಕಟ್ಟಿ ಒರೆದು ಮಾಡಿದಾಗ ಅವರು ಎಲ್ಲ ಅಗ್ನಿ ಉಂಟಾಗಲಿ ಅಂತೇಳಿ ಮಾತು ಒರಿ ಬರ್ತ ಕೈ ಬಿಟ್ಟಂದಾಗ ಒಂಜಿ ಸಾಕಿದ್ದಾನೆ ನಮ್ಮ 8 ಜನ ಸೇರಿದ ಮಾತೆಲ್ಲ ಸ್ವಾಮಿ ದೇವರ ಕೈ ಬಿಟ್ಟಾಗ ನಮ್ಮ ಲೈಫ್ ದೇವರ ಚೈತನ್ಯ ಅವರು ಐಕ್ಯ ಸಾಕ್ತಿದ್ವಿ ಇವಾಗ ಮಾತ್ರ ಐಕ್ಯ ಸಾನ್ನಿಧ್ಯ ಬಂದಾಗ ಅವನ್ನೆಲ್ಲ ಒಂದು ಶಕ್ತಿ ಉತ್ಪಾದನೆ ಸಾಕೊಂಡು ಆ ಶಕ್ತಿಯಲ್ಲಿ ನಮ್ಮ ಮುಂದೆ ಕೈ ನೀಡಿ ನಮ್ಮ ಇಷ್ಟಾಗ ನನ್ನ ಖಂಡಿತವಾದ ಅನುಗ್ರಹ ಹೊಂದಲಿಕ್ಕೆ ಇವಾಗ ವಿಶೇಷವಾದ ಮಾತ ದೇವರ ನಮ್ಮ ಲೈವ್ ನಮ್ಮ ಲೈವ್ ದೇವರ ಉದ್ದಾನ ಆ ದೇವರಿಂದ ಇವಾಗ ಈ ವಿಶೇಷವಾದ ಸಂಘದ ಉದ್ದೇಶವಾಗಿ ಸಂಘದ ಒಂದು ಬಾಂಧವ್ಯ ಮಾತ್ರ ಒಟ್ಟಿಗೆ ಸೇರೋದು ಅರ್ಪಣೆಗಳು ಯೋಗಗಳು ಮುಂಚೆ ಬಾಯಗಳು ಹಿರಿಯರು ಜವಳಿ ಮಾತ್ರ ಒಟ್ಟಿಗೆ ಸೇರೋದು ನಮ್ಮ ಸಂಘ ಬೆಳೆಗಳು ನಮ್ಮ ಸಂಘದ ಉತ್ತರೋತ್ತರ ಅಭಿವೃದ್ಧಿ ಯಾವುದು ಶ್ರೇಯಸ್ಸು ಯಾವುದು ಈ ತಮಟ ಸಮಾಜ ಸೇವೆ ದೇವರ ಸೇವೆ ಮಾತ ಸೇವೆ ಮತ್ತು ಕೀರ್ತಿನ ಬೆಳೆತನ ನನಗಿದ್ದ ಅಂಚೆನೆ ನನಾದ ಹೆಚ್ಚಿನ ಸೇವೆ ಮಾಡ್ತದೆ ಈ ಸಂಘದ ಬೆಳಗಾವು ಸಂಘದ ಕೀರ್ತಿನ ಉರಿಪಾವು ಸಂಘದ ನನಾದ ಸಮಾಜ ಸೇವೆ ಮಾಡುವ ಕೂಡ ಯೋಗ್ಯತೆಯಲ್ಲಿ ಕೂಡುವ ಇದೊಂದು ವಿಶೇಷವಾಗಿ ಅಧಿಪತ್ಯವನ್ನು ಉದ್ದೇಶವಾಗಿ ದೇವರಿಗೆ ಅರ್ಪಣೆ ಮಾಡ್ತದ ಸೇವೆ ದೇವರಿಗೆ ಸಂತಾಗಿದ್ದಾವೆ ನಮ್ಮ ಮನುಷ್ಯ ಮಾಡ್ತದೆ ನಮ್ಮ ಪೂರ ಸರಿ ಮಾಡ್ಕೊಂಡು ಪಟ್ಟ ಸಾಕ್ತದೆ ಇವಾಗ ಇಂಚಿನ ಲೋಪದೋಷದಿಂದಾಗ ಪರಿಹಾರ ಮಾಡಿಕೊಂಡು ಕಿಂಚಿತಾದ ಭಕ್ತಿ ಶ್ರದ್ಧೆ ಪ್ರೀತಿಗೆ ಕೊಟ್ಟ ಪೂರ್ವ ಸೇವೆಯನ್ನು ಸ್ವೀಕಾರ ಮಾಡ್ಕೊಂಡು ಒಂಜಿ ಸೇವೆಯನ್ನು ಪಟ್ಟದಿಂದ ಪತ್ತೆ ಹೋಗುವುದಿಲ್ಲ ಪೂಜೆಯನ್ನು ಸಾವಿರಾರು ಸ್ವೀಕಾರ ಮಾಡ್ಕೊಂಡು ಅಮೃತಗಳಿಗೆ ಭಕ್ತಿ ಶ್ರದ್ಧೆ ಪ್ರೀತಿ ದೇವರ ನಂಬಿಕೆ ವಿಶ್ವಾಸ ಕೂಡ ಸ್ವೀಕಾರ ಮಾಡ್ಕೊಂಡು ದೇವರ ಪೂಜೆ ಮಾಡ್ತಿದ್ದ ಹೆಚ್ಚಿನ ಕಟ್ಟೋಕ್ತ ಬಲಮಾನ ಮಂದಿರ ಆ ಫಲ ಸಣ್ಣ ಸಂಸ್ಥರ ಮಾತ್ರ ಒಂದು ಬಾಂಧವ್ಯರಿಲ್ಲ ತಿಕ್ಕುಳಗ ಅನುಗ್ರಹ ಮಾಡಿಕೊಟ್ಟು ಅಂತೀನಿ ಈತವರ ಸಂಘ ಪೂರ್ಣ ನಡೆದೋದು ಬೇಕು ನನಗಿದ್ದ ಲಂಚೆ ಮಾತೆಲ್ಲ ಐಕ್ಯ ಮತ್ತು ಒಂಜೇ ಆಗ್ತದೆ ಜೋಕುಲಗ ಒಂಜೇ ಸಾಗಿ ನಡೆದು ಆ ಸಂಘ ನನ್ನನಾದ ಬೆಳಕಾಯ ಕೂಡ ಭಾಗ್ಯತೆ ಕೊಟ್ಟು ಮಾತ್ರ ಇಲ್ಲ ಜನಸಹಾಯ ಜನಬಲ ಧನಬಲ ಸಂಪತ್ತು ಬಲ ಆಯುಷ್ಯ ಬಲ ಪೂರ ಒದಗಿ ಬರದು ನನಗೆ ಹೆಚ್ಚಿನ ಈ ಸಂಘ ಹೆಚ್ಚಿನ ಚಿಂತನೆ ಆ ಚಿಂತನೆ ಕಾರ್ಯ ಕೂಡ ಐದು ನಡಕಾಯ ಕೂಡ ವ್ಯವಸ್ಥೆ ಐದು ಕೂಡ ವ್ಯವಸ್ಥೆ ಮಾತ್ರ ದೇವರು ಕಾಲ ಸಾಕುವುದು ಇಂಚನೆ ವರ್ಷ ಅಮೃತ ಮಹೋತ್ಸವ ಶತಮಾನ ಮಹೋತ್ಸವ ಏನು ಮಾತ್ರ ನಿಖಲಗೈತಿ ಈ ಸಂಘ ಗುರಿಪಾಡು ಆ ಸಂಘದ ಕೈಗೆ ಮಸ್ತ್ ಕೆಲಸ ಮಾಡ್ತಿದ್ದು ಅಮೃತ ಮಹೋತ್ಸವ ಮಾತ್ರ ಶತಮಾನ ಮಹೋತ್ಸವ ಮಲ್ಪೆ ಕೂಡ ವ್ಯವಸ್ಥೆ ಅನುಗ್ರಹ ಮಾಡ್ಕೊಳ್ಳಿ ಅಂಚೆನೆ ನನಗಿತ್ತಿಲ್ಲ ಮಾತ್ರ ಇತ್ತಿಲ್ಲ ವ್ಯವಸ್ಥೆ ದೇವರಿಗಾಗಿ ಆ ದೇವರಿಗೆ ಕೂಡ ಈಗ ಸಂಘ ಬೆಳಗುವ ಹೆಚ್ಚು ವ್ಯವಸ್ಥೆ ಕೂಡ ಈಗ ಸಂಘದ ಕೀರ್ತಿ ಬೆಳಗುವ ಹೆಚ್ಚು ವ್ಯವಸ್ಥೆ ಅಲ್ಲ ಈಗ ಆ ದೇವರಿಗೆ ಮಲ್ಪಾದಗಳ ಪಟ್ಟ ದೇವರ ಪ್ರಾರ್ಥನೆ ಮಾಡ್ತದೆ ಸಂಘದ ದೇಶವಾದ ಮಟ್ಟ ದೇವರ ಸ್ವೀಕಾರ ಮಾಡ್ತದ್ದು ಆಯ್ತಾ ಭರಣಿ ಸಂಘವು ಸಂಘಟಿತ ಅಂಚಿತನ ಕಾರ್ಯನಿರ್ವಹಣೆಗಳಿಲ್ಲ ಅಂಚೆನೆ ಸಂಘದ ಒಂದು ಬಂಧಗಳಿಲ್ಲ ಅನುಗ್ರಹ ಮತ್ತು ಕರಡು ಸಂಘ ಬೆಳಗಡೆ ಪಟ್ಟದು ಗ್ರಾಮ ದೇವರೇ ಸೀಮೆ ದೇವರೇ ಇಷ್ಟ ದೇವರೇ ಕುಲದೇವರೇ ನಿಖಲ ಮಾತು ನಿಖಲ ದೈವ ದೇವರ ಮಾತು ಪ್ರಾರ್ಥನೆ ಮಾಡ್ತಂದು ಅನುಗ್ರಹ ಮಾಡ್ಕೊಳ್ಳಿ ಪಂಡದು ದೇವರ ನಾಡು ಮಾತೆಲ್ಲ ತರಬೇಕಾದ ಕೈ ಅಕ್ಷರ ದೇವರ ಕಾಲದಲ್ಲಿ ಭಕ್ತಿ ಮಾಡ್ಕೊಂಡ ಪ್ರಾರ್ಥನೆ ಸತ್ಯ ಗಣಪತಿಗಿಣ್ಣಾಲಿ ಸತ್ಯ ಗೌರೀರು ರಾಜತಃ ಸತ್ಯೇಣ ಸ್ನಾನ ಗೋಪಾಭ್ಯ ಸತ್ಯೇ ಮಾಯೋದಿತ ಪ್ರಾರ್ಥನಾ ಸಮರ್ಪಯಾಮಿ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದ 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 ಎದುರು ಬಂದು ದೇವರಿಗೆ ನಮಸ್ಕಾರ ಮಾಡ್ತಾರೆ ಪ್ರಾರ್ಥನಾ ಸಮರ್ಪಯಾಮಿ ದೇವರಿಗೆ ಎದುರು ಬಂದು ಮುಂದೆ ಕೊಚ್ಚಿ ಎದುರು ಬಂದು ದೇವರಿಗೆ ಮಾತಾಡ್ತಾರೆ ಯಾನಿದ ಅಧಿಕಾರಾಣಿ ಸಮಾಂತರ
कृतारिः तानि तानि विनश्यन्ति प्रदक्षिण्यं तदेव पदे पापोऽहं पापकर्मान्
ಸತ್ಯನಾರಾಯಣ ಪೂಜೆಯ ತೀರ್ಥ ಪ್ರಸಾದ ವಿತರಣೆ ಮಾಡಿದರೆ ವಿನಂತಿ ಫಸ್ಟಿಗೆ ಹಿರಿಯರು ಬಂದರೆ ಈ ಪ್ರಸಾದ ಸ್ವೀಕಾರವನ್ನು ಕೊಡುವಂತೆ ವಿನಂತಿ ಮಾಡುತ್ತಾರೆ. 19ನೇ ವಾರ್ಷಿಕ ಮಹಾಸಭೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಿ ಪ್ರತಿ ವರ್ಷದ ಮಹಾಪೂಜೆಯಲ್ಲಿ ಸತ್ಯನಾರಾಯಣ ಪೂಜೆ ಭಾಗವಾಗಿದ್ದ ಕಳೆದ ವರ್ಷ ಸಂಘಟನೆಗಳು ಸತ್ಯನಾರಾಯಣ ಪೂಜೆ ವಾರ್ಷಿಕ ಮಹಾಸಭೆಯಲ್ಲಿ ಈ ವರ್ಷ ಕೂಡ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಿಂದ ಏನು ಕೂಡ ಸತ್ಯನಾರಾಯಣ ಪೂಜೆಯ ಸೇವಾ ಹಾಗೆ ಸರದಿ ಆಗುವುದಾದರೆ ಬ್ರಹ್ಮಾಂಡ ಕುರಿತು ದೇವರ ಪ್ರಸಾದ ಚಲೋ ಬ್ರಹ್ಮಾಂಡ ಐದು ಪ್ರಸಾದ ಸೇವಾ ಸತ್ಯನಾರಾಯಣ ಪೂಜೆಯ ಪ್ರಸಾದ
ಒಂಜಿ ಮಲ್ಲ ದೀಪನ ನಮ್ಮ ಸಭೆಗೆ ದಾನ ಕೊಡ್ತೇವೆ ಆನ ಮಗನ ಸ್ಮರಣೆ ದೀಕ್ಷಾ ಕುಲರ್ ಸ್ಮರಣೆ ಒಂಜಿ ದೀಪನ ಕೊಡ್ತೇವೆ ಬೇರೆ ಸಂದರ್ಭವಾದ ಗುರುಕುಲದ ಒಂದನೇ